वासुदेवाय। ॐ नमो भगवते 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 वासुदेवाय। गुरुविಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ॐ अज्ञानतिमिरान्धस्य ಜ್ಞಾನಾಂಜನಶಲಾಕಯಾ ज्ञानाञ्जनशलाकया ಚಕ್ಷುರುನ್ಮಿಲಿತಂ येन चक्षुरुन्मिलितं येन ತಸ್ಮೈ ಶ್ರೀ ಗುರುವೇ ನಮಃ. तस्मै श्रीगुरुवे नमः। ಶ್ರೀಲ ಪ್ರಭುಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ नमः विष्णुपादाय कृष्णप्रेष्ठाय भूतले कृष्णप्रेष्ठाय भूतले श्रीमते भक्तिवेदान्त श्रीमते भक्तिवेदान्त स्वामिनिते नामिने स्वामिनिति नामिने। नमस्ते सरस्वते देवे नमस्ते सरस्वते देवी गौरवाणी प्रचारिणे गौरवाणी प्रचारिणी निर्विशेष शून्यवादी निर्विशेष शून्यवादी पाश्चात्यादेशतारिणी पाश्चात्यादेशतारिणी। जय श्री कृष्ण चैतन्य जय श्री चैतन्य प्रभु नित्यानंद प्रभु नित्यानंद श्री अद्वैत गदाधर श्री अद्वैत गदाधर श्रीवासादि गौर भक्त वृंद श्रीवासादि गौर भक्त वृंद। हरे कृष्णा कृष्ण कृष्णा हरे हरे, हरे राम 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 हरे हरे। हरे हरे कृष्ण 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 हरे हरे, हरे हरे राम 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 हरे हरे। ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರ್ ನಿತಾಯ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ ಕಿ ಜೈ. ಹರೇ ಕೃಷ್ಣ ಎಲ್ರಿಗೂ. ನಿನ್ನೆ ತರಗತಿಯಲ್ಲಿ ನಾವು 18ನೇ ಅಧ್ಯಾಯ ಕೊನೆಯ ಒಂದು ಅಧ್ಯಾಯವನ್ನ ಪ್ರಾರಂಭ ಮಾಡಿದ್ವಿ. ಅಲ್ಲಿ 38 ಶ್ಲೋಕದವರೆಗೂ ನಾವು ತಿಳ್ಕೊಂಡಿದ್ವಿ. ಮುಂದುವರಿಸ್ತಾ 39ನ್ನ ಇವತ್ತು ನಾವು ಪ್ರಾರಂಭ ಮಾಡೋಣ. ನಾನು ಎಲ್ಲಿವರೆಗೂ ಆಗಿತ್ತು ನನ್ಗೆ ಸ್ವಲ್ಪ ಕನ್ಫರ್ಮ್ ಮಾಡಿ, ಯಾರಿಗೆ ನಾನು ನಿನ್ನೆ ರಿಮೈಂಡ್ ಮಾಡಿದ್ದೆ. ಸರಿ ಆಗಿತ್ತಲ್ಲ ಮಾತಾಜಿ ನಿಮ್ದು? ಹಾ ಆಗಿತ್ತು. ಲಲಿತಾ ಮಾತಾಜಿ ಆಗ್ಲಿಲ್ಲ ಮಾತಾಜಿ, ಅವ್ರು ಟ್ರೈನ್ ಅಲ್ಲಿ ಇದ್ರಂತ ನಿನ್ನೆ ಎಂತ ಹೇಳಿದ್ರು. ಹಾ ಸರಿ, ಓಕೆ. ಲಲಿತಾ ಮಾತಾಜಿ ನೀವ್ ಹೇಳಿ ಶ್ಲೋಕ 39. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ಹರೇ ಕೃಷ್ಣ ಮಾತಾಜಿ. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ಹರೇ ಕೃಷ್ಣ ಮಾತಾಜಿ. ಸರಿ ಬಂತು.
ಅವರು ಲೋಕಜೀವಿನಿ ಮಾತಾಜಿ ಹೇಳಿದ್ದಾರೆ ನೆನೆ. ಹಾ ಹೇಳಿದ್ದಾರೆ ಮಾತಾಜಿ. ನೆಕ್ಸ್ಟ್ ಏ ಮಂಜುಳಾ ಮಾತಾಜಿ ನೀವು ಹೇಳ್ಬೇಕು 40ನೇ ಶ್ಲೋಕ. ನ ತದಸ್ತಿ ಪೃಥಿವ್ಯಾಂ ವಾ, ನೋಡಿ, ನ ತದಸ್ತಿ ಪೃಥಿವ್ಯಾಂ ಮಹಾಪ್ರಾಣಾಯದರ್ಥ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ತದೇಭಿಃ ಸ್ಯಾತ್ ತದೇಭಿಃ ಸ್ಯಾತ್ ತ್ರಿಭಿರ್ಗುಣೈಃ. ತ ವ್ಯಂಜನ ಇದೆ, ತಕ್ಕೆ ಮತ್ತೆ ತ ಒತ್ತು ಬಂದು ರ ಬಂದಾಗೆ ಹೇಳ್ಬೇಕು ನೀವಲ್ಲಿ. ತದೇಭಿಃ ಸ್ಯಾತ್ ತ್ರಿಭಿರ್ಗುಣೈಃ. ಹರೇ ಕೃಷ್ಣ ಮಾತಾಜಿ. ಸಮಾನ ಮಾತಾಜಿ. ಯದೇಭ್ಯ ಅಲ್ವಾ? ರಾಂಗ ಮಾತಾಜಿ, ಮಾತಾಜಿ ಅದು ತದೇಭಿಯ. ಯದೇಭಿಃ ಯದೇಭಿಃ ಅಲ್ಲ, ಸ್ಯಾತ್ ನೀವು ತ್ರಿಭಿರ್ಗುಣೈಃ. ತದೇಭಿ ಹೇಳಿದ್ರಿ ತದೇ, ಮಾತಾಜಿ, ಅದಕ್ಕೆ. ಹೌದಾ? 2 ಸಲ ಹಾಗೆ ಹೇಳಿದ್ನಾ? 2 ಸಲ ಹಾಗೇನೆ ಹೇಳಿದ್ರಿ. ಹೌದಾ? ಇಲ್ಲ, ಯದೇಭಿಃ ಅದು ಯದೇಭಿಃ ಸ್ಯಾತ್ ತ್ರಿಭಿರ್ಗುಣೈಃ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 40. ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಃ ಸ್ಯಾತ್ ತ್ರಿಭಿರ್ಗುಣೈಃ. ಸರಿ ಬಂತ ಮಾತಾಜಿ? ಸರಿ ಬಂತು ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ. ಹರೇ ಕೃಷ್ಣ. ನೆಕ್ಸ್ಟ್ ನಿರ್ಮಲಾ ಮಾತಾಜಿ ನಿಮ್ಗೆ 41. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಃ. ಪ್ರಭವೈರ್ಗುಣೈಃ ಪ್ರವಿಭಕ್ತಾನಿ. ಹೇಳಿ. ಶ್ಲೋಕ 41. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂ ತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಃ. ವೆರಿ ಗುಡ್ ಮಾತಾಜಿ. 42. ಪಾರ್ವತಮ್ಮ ಮಾತಾಜಿ ನಿಮ್ಗೆ. ಶಮೋದಮಸ್ತಪಃ ಶೌಚಂ ಶಾಂತಿರಾರ್ಜವಮೇವ ಚ ಶಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಹರೇ ಕೃಷ್ಣ ಮಾತಾಜಿ. ಶಮೋದಮಸ್ತಪ ಶೌಚಂ ರಾಜರ್ವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. 2ನೇ ಚರಣ ಹೇಳಿ ಇನ್ನೊಮ್ಮೆ. ಕ್ಷಾಂತಿರಾಜರ್ವಮೇ ಇಲ್ಲ, ಶಾಂತಿರಾರ್ಜವ, ರಾರ್ 2 ಸಲ ರ ಬರ್ಬೇಕು. ಶಾಂತಿರಾರ್ಜವ ಮೇವ ಚ. ಶಾಂತಿರಾರ್ಜವಮೇವ ಚ. ಸರಿ ಬಂತು. ವೆರಿ ಗುಡ್. ನೆಕ್ಸ್ಟ್ 43ನೇ ಶ್ಲೋಕ ರಾಜೇಶ್ವರಿ ಮಾತಾಜಿಗೆ. ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ. ನೋಡಿ, ಅವಾಗ ನೀವು ಸ್ವಲ್ಪ ಮ ಎಳೆದ್ರಿ, ಅದೊಂದು ಹೇಳೋದ್ ಬಿಟ್ಟೆ ನಾನು ನಿರ್ಮಲ ಮಾತಾಜಿ. ಅಲ್ಲಿ ಮ ಎಳಿಬೇಡಿ ವ್ಯಂಜನ ಇದ್ದಾಗ. ರಾಜೇಶ್ವರಿ ಮಾತಾಜಿ ನಿಮ್ಗೆ ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ. ಕ್ಷಯ 2 ಕೇಳಿಸ್ಬೇಕು, ಕ್ಷ ಮತ್ತೆ ಯವತ್ತು. ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯ ಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ ಜಂ ಚಾಪ್ಯ ಪಲಾಯನಂ. ಧೃತಿರ್ದಾಕ್ಷ್ಯಂ ಇಷ್ಟೇ ಬರ್ಬೇಕು ಅಲ್ಲಿ. ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 43. ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯ ಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ವೆರಿ ನೈಸ್ ಮಾತಾಜಿ, ತುಂಬಾ ಒಳ್ಳೆ ಪ್ರಯತ್ನ ಮಾಡಿದ್ರಿ. ಕೀಪ್ ಇಟ್. ನೆಕ್ಸ್ಟ್ ರೂಪ ಕೊಡಲ್ ಮಾತಾಜಿ ನಿಮಗೆ 44. ಕೃಷಿ ಗೋರಕ್ಷ್ಯ ವಾಣಿಜ್ಯಂ
वैश्यकर्म स्वभावजं परिचर्यात्मकं कर्म शूद्रस्यापि स्वभावजम्. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 44. ಕೃಷಿ ಗೋರಕ್ಷ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಪರಿಚಯಾರ್ಥಕಂ ಕರ್ಮ ಪರಿಚರ್ಯ ಶೂದ್ರಸ್ಯಾಪಿ ಫಸ್ಟ್ ಹೇಳಿದ್ದು ಸರಿ ಇತ್ತು, ನೀವು ಹೇಳಿರೋದು. ಪರಿಚರ್ಯಾತ್ಮಕಂ ಪರಿಚರ್ಯಾತ್ಮಕಂ ಸರಿ ಇದೆ ಹೇಳಿ. ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ ಶೂದ್ರಸ್ಯಾಪಿ ಶೂದ್ರಸ್ಯಾಪಿ ಸ್ವಭಾವಜಂ. ವೆರಿ ನೈಸ್. ನೆಕ್ಸ್ಟ್ ಶಿವಗಂಗಾ ಮಾತಾಜಿ ನಿಮ್ಗೆ 45. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ, ಇಲ್ಲಿ ನೋಡಿ ಸಂಸಿದ್ಧಿಂ ಲಭತೆ ನರಃ. ಅಲ್ಲಿ ವ ಬರ್ಬೇಕು, ಸಾನುನಾಸಿಕ ವ. ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ಹರೇ ಕೃಷ್ಣ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ನಾನು ಹೇಳೋಕ್ಕಿಂತ ಮುಂಚೆ ಕೆಲವೊಂದು ಗೈಡ್ ಲೈನ್ಸ್ ಕೊಟ್ಟಿರ್ತೇನೆ, ಅದನ್ನ ಗಮನಿಸಬೇಕು. ನಾನು ಇಲ್ಲಿ ಹೇಳ್ದೆ 3 ಸಲ 2 ಸಲ ಹೇಳ್ದೆ ಸಂಸಿದ್ಧಿಂ ಅಂತ ಹೇಳ್ಬೇಕು, ವ ಅನ್ನೋ ಸಾನುನಾಸಿಕ ಹೇಳ್ಬೇಕು ಅಂತ. ಸಂಸಿದ್ಧಿಂ. ಸರಿ ಮಾತಾಜಿ, ಚೆನ್ನಾಗಿ ಹೇಳಿದ್ರಿ. ಶೋಭಾ ಭಟ್ ಮಾತಾಜಿ ನಿಮ್ಗೆ 46. ಯತಃ ಪ್ರವೃತ್ತಿರ್ಭೂತಾನಾಂ ಯಥ ಪ್ರವೃತ್ತಿ, ಅಲ್ಲಿ ಪ್ರ ಇಲ್ಲಿ ವೃ, ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ. ಯ ಕೇಳಿಸ್ಬೇಕು, ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 46. ಯಥಾ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ವೆರಿ ನೈಸ್ ಮಾತಾಜಿ, ಒಳ್ಳೆ ಪ್ರಯತ್ನ. 47 ಶ್ರವಂತಿ ಮಾತಾಜಿ ನಿಮ್ಗೆ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 47. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಇಲ್ಲಿ ವ್ಯಂಜನ ಹೇಳುವಾಗ ನೋಡಿ, ಉಳಿದಿದ್ದೆಲ್ಲ ತುಂಬಾ ಚೆನ್ನಾಗಿ ಬಂತು. ಶ್ರೇಯಾನ್ ನ ವ್ಯಂಜನ, ಸ್ವಲ್ಪ ವ್ಯಂಜನ ಬಂತು ನಿಮ್ದು, ಆದ್ರೆ ಅಷ್ಟು ಸ್ಪಷ್ಟವಾಗಿ ಬರ್ಲಿಲ್ಲ. ಸರಿ, ಈಗ ಬಂತು ನೋಡಿ. ಮತ್ತೆ ಇಲ್ಲಿ ಕುರ್ವನ್ನಾಪ್ನೋತಿ ನಾ ಹೇಳ್ಬೇಕು. ಅದೆಲ್ಲ ಚೆನ್ನಾಗಿತ್ತು, ಅದ್ ವ್ಯಂಜನಗಳನ್ನ ಮಾತ್ರ. ಒಳ್ಳೆ ಪ್ರಯತ್ನ ಮಾತಾಜಿ, ವೆರಿ ಗುಡ್. 48 ಉಮಾದೇವಿ ಮಾತಾಜಿ ನಿಮ್ಗೆ. ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಾಃ ಕೃಷ್ಣ ಮಾತಾಜಿ. ಶ್ಲೋಕ 48. ಸಹಜಂ ಕರ್ಮ ಕೌಂತೇಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾವೃತಃ.
ಹೇಳ್ಕೊಡಿ ನೀವು ಹೇಗೆ ಮಾತಾಜಿ. ಮಾಡಿ ಅಂದ್ರೆ ಗ್ನಿರಿ ಒಳಗೂ ಹೇಳಿ. ಧೂಮೇನಾಗ್ನಿರಿವಾವೃತಾಃ ಧೂಮೇ ನಾಗ್ರಿ ನಾಗ ಗನಿ ನಿರಿವಾವೃತ ಗೆ ನ ಒತ್ತಿದೆ. ನಾಗ್ನಿರಿ ಅಲ್ಲಿ ನೀವು ನ ಕೆ ಹೆಚ್ಚು ಒತ್ತು ಬರುತ್ತೆ ಹಿಂದೆ ಒತ್ತಕ್ಷರ ಇದ್ದಾಗ. ನ ಕೆ ನಾಗ್ ಧೂಮೇ ನಾಗ್ನಿರಿ ವಾವೃತಾಃ ಧೂಮೇ ನಾಗ್ರಿ ವಾವೃತಃ ನಾಗ್ನಿರಿ ಧೂಮೇ ನಾಗ್ನಿ ವಾವೃತಃ. ವೃತಃ ಅಲ್ಲ ತಾಹ. ತಾ ಇದೆಯಲ್ಲ ಅಲ್ಲಿ ಮಾತಾಜಿ, ತಾಹ. ವೃತಃ ಬರ್ಬೇಕು. ವಾವೃತ. ಸರಿ ಮಾತಾಜಿ. ಹರೇ ಕೃಷ್ಣ. ಸರಿ ಬಂತು. ಹರೇ ಕೃಷ್ಣ. ವೆಂಕಟೇಶ್ ಪ್ರಭು ನಿಮಗೆ 49. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮಾ ವಿಗತ ಸ್ಪೃಹಃ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 49. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹಃ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಸನ್ಯಾಸೇನಾಧಿ ಮಹಾಪ್ರಾಣ ಸೇನಾಧಿಗಚ್ಚತಿ. ಸನ್ಯಾಸೇನಾಧಿಗಚ್ಚತಿ. ಮಹಾಪ್ರಾಣ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಉಳಿದಿದ್ದೆಲ್ಲ ಚೆನ್ನಾಗಿ ಬಂತು. ದೊಡ್ಡದು ಹೇಗೆ ಮಹಾಪ್ರಾಣ ಹೇಳ್ಬೇಕು ಅನ್ನೋದನ್ನ ನೋಡಿ. ನೆಕ್ಸ್ಟ್ ಮೊದಲಿಂದ ಪ್ರಾರಂಭ ಮಾಡೋಣ. AP ಸುಮಿತ್ರಮ್ಮ ಮಾತಾಜಿ ಇಲ್ಲ ಅನ್ಸುತ್ತೆ ಇವತ್ತು. ಅಂಬಿಕಾ ಮಾತಾಜಿಯಿಂದ ಪ್ರಾರಂಭ. ಮಾತಾಜಿ ವಿದ್ಯಾಕಾಮತ ಈಗ ಜಾಯ್ನ್ ಆದ್ರ? ಓಕೆ, ಹೇಳಿ. ಅಲ್ಲ, ಬೆಳಿಗ್ಗೆ ಏನು ನಿಮ್ದು ಕನ್ನಡ ಇದೆಯಾ? ಇವತ್ತು ಹಾಕ್ಲಿಲ್ಲ ಕನ್ನಡ ಅಂತ. ಯಾವಾಗಲ ಇಲ್ಲ, ಇದೆ ಮಾತಾಜಿ. ಕೆ ಬರುತ್ತೆ ನಿಮ್ದು. ವಿದ್ಯಾ ಅಂದ್ರೆ ನೀವು ಕನ್ನಡ ಹಿಂದೆ ಕೆ ಹಾಕಿದಿರಲ್ಲ, ಸೊ ಹಾಗಾಗಿ ಕೆ ಅಲ್ಫಾಬೆಟ್ ಬರುತ್ತೆ. ವೇಟ್ ಮಾಡಿ ಮಾತಾಜಿ, ಬಿಗಿನಿಂಗ್ ಇಂದ ಬರ್ತೇವೆ. ನಂದು ಗ್ಯಾಲಕ್ಸಿ ಆಯ್ತಾ? ಬರೋಣ ಮಾತಾಜಿ. ಈಗ ನಾವು ಮಧ್ಯದಿಂದ ಪ್ರಾರಂಭ ಮಾಡಿದ್ವಲ್ಲ, ಬರ್ತೇವೆ ವೇಟ್ ಮಾಡಿ. ಅಂಬಿಕಾ ಮಾತಾಜಿ ನಿಮ್ಗೆ 50. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ. ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೇಯ ಅಲ್ಲಿ ಮೂರ್ಧನ್ಯ ಶ ಇದೆ, ಮತ್ತೆ ದೊಡ್ಡ ಠ ಮಹಾಪ್ರಾಣ ಠ ಇದೆ. ನಿಷ್ಠಾ ಜ್ಞಾನಸ್ಯ ಯಾ ಪರಾ. ಕೃಷ್ಣ ಶ್ಲೋಕ 50. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ. ಚೆನ್ನಾಗಿ ಬಂತು ಮಾತಾಜಿ. ಇಲ್ಲಿ ನಿಭೋ ಭ ಕೆ ಮಾಪ್ರಾಣ ಇಲ್ಲ, ಧ ಕೆ ಮಾಪ್ರಾಣ ಇದೆ. ನಿಬೋಧ ಉಳಿದಿದೆಲ್ಲ ಚೆನ್ನಾಗಿ ಬಂತು. 51 ಮಲಜಮ್ಮ ಮಾತಾಜಿ ನಿಮ್ಗೆ. ಬುದ್ಧ್ಯಾ ವಿಶುದ್ಧಯಾ ಯುಕ್ತೋ ಬುದ್ಧ್ಯಾ ಬುದ್ಧ ದ ಮೊದ್ಲು ಅಲ್ಪ ಪ್ರಾಣ ಹೇಳ್ಬೇಕು, ಆಮೇಲೆ ಬುದ್ಧಿಯಾ ಹೇಳುವಾಗ ಮಹಾಪ್ರಾಣ ಧ ಹೇಳ್ಬೇಕು. ಬುದ್ಧ್ಯಾ ವಿಶುದ್ಧಯಾ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ. ಸ್ಲೋ ಆಗಿ ಹೇಳಿ, ಯಾಕಂದ್ರೆ ಒತ್ತಕ್ಷರ ತುಂಬಾ ಇದೆ ಇಲ್ಲಿ. ಧ ಮಹಾಪ್ರಾಣ. ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್. ನೋಡಿ, ಶಬ್ದ ಅಂತ ಹೇಳ್ಬೇಡಿ, ತುಂಬಾ ಜನರಿಗೆ ಹಾಗೆ ಬರೋದು. ಇಲ್ಲಿ ಅಲ್ಪ ಪ್ರಾಣ ಇದೆ ಎರಡು ಕೂಡ. ಶಬ್ದಾದೀನ್ ದಿ ಎಳಿಬೇಕು, ದೀರ್ಘ ಇದೆ. ಶಬ್ದಾದೀನ್ ವಿಷಯಾನ್ ತ್ಯಕ್ತ್ವಾ ಶಬ್ದಾದೀನ್ ವಿಷಯ. ಅಲ್ಲಿ ವಿಷಯ ಆಗತ್ತೆ, ಅಲ್ಲಿ ವಿಷಯ ಬಂದಿದೆ. ಶಬ್ದಾದೀನ್ ವಿಷಯಾಂ ಯಾವ ಬರುತ್ತೆ ನೋಡಿ ಅಲ್ಲಿ. ಯಾಕಂದ್ರೆ ಸಾನುನಾಸಿಕ ಇದೆ.
ಶಬ್ದಾದೀನ್ ವಿಷಯಾಂಸ್ತ್ಯಕ್ತ್ವಾ ಯಾಂಸ್ತ್ಯ ಸಕೆ ತ ಯವತ್ತು ಯಾಂಸ್ತ್ಯಕ್ತ್ವಾ ರಾಗದ್ವೇಷೌ ವ್ಯುದಸ್ಯ ಚ ವ್ಯೂ ಓಕೆ ಯಾವತ್ತು ವ್ಯೂದಸ್ಯ ಚ ಸ್ಪಷ್ಟವಾಗಿ ಯಾವತ್ತು ಕೇಳಿಸ್ಬೇಕು. ಸ್ವಲ್ಪ ಸ್ಲೋ ಆಗಿ ಪ್ರಯತ್ನ ಮಾಡಿ, ಖಂಡಿತ ಹೇಳ್ತೀರಾ. ಹೇಳಿ. ಶ್ಲೋಕ 51. ಬುದ್ಧ್ಯಾ ವಿಶುದ್ಧಾಯ ಯುಕ್ತೋ ಧೃತ್ಯಾತ್ಮನಂ ನಿಯಾಂ ಚ ಶಬ್ದಾದೀನ್ ನಿಶಾಯಾನ್ ತ್ಯಕ್ತ್ವಾ ರಾಗದ್ವೇಷೌ ಯುಧಸ್ಯ ಚ. ಮಾತಾಜಿ ಎಲ್ಲಿ ಗೊತ್ತಾಗ್ಲೇ ಇಲ್ಲ ನನ್ಗೆ, ಸರಿಯಾಗಿ ಬರ್ಲಿಲ್ಲ. ಇಲ್ಲ, ಚೆನ್ನಾಗ್ ಬಂತು. ಇನ್ನೊಂದ್ ಸ್ವಲ್ಪ ಗಮನ ಹರಿಸ್ಬೇಕು. ಧೃತ್ಯಾತ್ಮ ಸರಿ ಹೇಳಿದ್ರಿ, ಒತ್ತಕ್ಷರ ಚೆನ್ನಾಗ್ ಹೇಳಿದ್ರಿ. ಆದ್ರೆ ಧೃತ್ಯಾತ್ಮ ಹೇಳಿದ್ರಿ, ಅಲ್ಲಿ ತ್ಮ ಬರ್ಲಿಲ್ಲ. ಧೃತ್ಯಾತ್ಮಾನಂ ಅದೊಂದು. ಮತ್ತೆ ಇಲ್ಲಿ ಶಬ್ದಾದೀನ್ ವಿಷಯಾಂಸ್ತ್ಯಕ್ತ್ವ ಯಾ ಆ ಸ್ವರ ಕುಡಿದೆಲ್ಲ ನೀವು ಎಳಿಬೇಕಲ್ಲಿ. ಎಳೆದಾಗ ಸ್ವಲ್ಪ ಸಮಯ ಸಿಗುತ್ತೆ ನಿಮ್ಗೆ ಮುಂದೆ ಯೋಚನೆ ಮಾಡ್ಲಿಕ್ಕೆ. ವಿಷಯಾಂಸ್ತ್ಯಕ್ತ್ವಾ ವಿಷಯಾಂಶ್ಯಕ್ತ್ವಾ ಬಂತ ಮಾತಾಜಿ. ಸ ಇದೆ ಅಲ್ಲ ಅಲ್ಲಿ ಸಂಗೀತ ಸಗೆ ತವತ್ತು ಯಾವತ್ತು ತ್ವಾ. ಸರಿ ಮಾತಾಜಿ, ನಾನು ಟ್ರೈ ಮಾಡ್ತೀನಿ, ಸ್ವಲ್ಪ ಪ್ರಯತ್ನ ಪಡ್ತೀನಿ. ಅಲ್ಲಿ ನೀವು ಒತ್ತಕ್ಷರ ಹೇಳುವಾಗ ನಾನು ಈಗಲೇ ಹೇಳಿದ್ದೇನೆ ಎಲ್ರಿಗೂನು, ಮತ್ತೆ ಪುನಃ ಹೇಳ್ತೇನೆ ಎಲ್ರಿಗೂನು. ಒತ್ತಕ್ಷರ ಇದ್ದಾಗ ಹಿಂದಿನ ಅಕ್ಷರಕ್ಕೆ, ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಹೆಚ್ಚು ನೀವು ಒತ್ತನ್ನ ಕೊಡ್ಬೇಕು. ಒತ್ತು ಕೊಟ್ಟಾಗ ನಿಮ್ಗೆ ಒತ್ತಕ್ಷರ ಚೆನ್ನಾಗಿ ಹೇಳಿಕ್ ಬರುತ್ತೆ. ಭಾಗ್ಯಲಕ್ಷ್ಮಿ ಮಾತಾಜಿ ನಿಮ್ಗೆ 52. ವಿವಿಕ್ತ ಸೇವಿ ಲಘ್ವಾಶಿ ಯತವಾಕ್ಕಾಯ ಮಾನಸಃ. ಇಲ್ಲಿ ಯತ್ ಬರೋದಿಲ್ಲ, ತುಂಬಾ ಸುಮಾರು ಜನರು ಯತ್ ಅಂತ ಹೇಳ್ತಾರೆ, ವ್ಯಂಜನ ಇಲ್ಲ. ಯತವಾಕ್ಕಾಯ ಮಾನಸಃ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ. ಶ್ಲೋಕ 52. ವಿವಿಕ್ತ ಸೇವಿ ಲಘ್ವಾಶಿ ಯತಃ ವಾಕ್ಕಾಯ ಮಾನಸಃ ಧ್ಯಾನ ಯೋಗ ಪರೋ ನಿತ್ಯಂ ವೈರಾಗ್ಯಂ ಸಮೋಪಾಶ್ರಿತಃ. ಹರೇ ಕೃಷ್ಣ ಮಾತಾಜಿ. ಎಳಿಬೇಡಿ, ಎಳೆಯಂಗಿಲ್ಲ, ಸಮುಪಾಶ್ರಿತಃ ಅಷ್ಟೇ. ಸಮೋಪಾಶ್ರಿತಃ. ನೆಕ್ಸ್ಟ್ ಚಿತ್ರಕಮಲ್ ಮಾತಾಜಿ ಹೇಳಿ 53. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಚೆನ್ನಾಗ್ ಬಂತು. 54. ಕೃಷ್ಣಮೂರ್ತಿ ಪ್ರಭು ನಿಮ್ಗೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಹರೇ ಕೃಷ್ಣ ಮಾತಾಜಿ ಇವತ್ತಿನ ಶ್ಲೋಕ 54. ಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಹರೇ ಕೃಷ್ಣ ಮಾತಾಜಿ. ಸರಿ ಬಂತು. ಫಸ್ಟ್ ಸ್ವಲ್ಪ ನನಗೆ ಕೇಳಿಸ್ಲಿಲ್ಲ, ಬಟ್ ಸರಿ ಹೇಳಿರ್ಬೋದು ಅಂತ ನಾನು ಅನ್ಕೊಳ್ತೇನೆ. ಹರೇ ಕೃಷ್ಣ. ಗ್ಯಾಲಕ್ಸಿ ಮಾತಾಜಿ, ಇದು ಶೀಲಾದೇವಿ ಮಾತಾಜಿ ಅನ್ಕೊಳ್ತೇನೆ. ಗ್ಯಾಲಕ್ಸಿ F05 ಹೇಳಿ ನೀವು 55. ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಶೀಲಾದೇವಿ ಮಾತಾಜಿ.
ಹೇಳ್ತೀರಾ? ಗಾಯತ್ರಿ ಯಾರು ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 55. ಭಕ್ತ್ಯ ಮಾಮ ಬಿಜಾನಾತಿ ಯಾವನ್ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ. ಹರೇ ಕೃಷ್ಣ ಎರಡನೇ ಚರಣ ಮಾತಾಜಿ. ಹೇಳಿ ಇನ್ನೊಮ್ಮೆ. ಯಶ್ಚಾಸ್ಮಿ ತತ್ವತಃ. ಸರಿ ಸರಿ ಬನ್ನಿ. ಹೋಯ್ತಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. 56ನೇ ಶ್ಲೋಕ ಗಾಯತ್ರಿ ಶೃಣೋಯಿ ಮಾತಾಜಿ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯಃ ಕುರ್ವಾಣೋ ಮದ್ವ್ಯಪಾಶ್ರಯಃ. ಮದ್ವ್ಯಪಾಶ್ರಯಃ ಕೂಡಿ ಬರ್ಬೇಕು. ಮತ್ಪ್ರಸಾದಾದವಾಪ್ನೋತಿ. ಅಲ್ಲಿನೂ ಕೂಡ ಕೂಡಿ ಬರ್ಬೇಕು. ಮತ್ತಕ್ಕೆ ಪವತ್ತಿದ್ದಾಗ ಹೇಳ್ಬೇಕು. ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಶ್ಲೋಕ 56. ಸರ್ವಕರ್ಮಣ್ಯಾಪಿ ಸದಾ ಕುರ್ವಣೋ ಮದ್ವ್ಯಾಪಶ್ರಯಃ ಮತ್ಪ್ರಸಾದಾದಾವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ನೀವು ಆ ಸ್ವರಗಳನ್ನ ಬಿಡ್ತಾ ಇದ್ದೀರಾ ಮಾತಾಜಿ. ಎಲ್ಲಿ ಆಕಾರ ಇರುತ್ತೋ ಅದನ್ನ ತಗೊಳ್ಳಿಲ್ಲ. ಉದಾಹರಣೆಗೆ ಸರ್ವಕರ್ಮಾಣ್ಯ ಇದೆಯಲ್ಲ, ಅಲ್ಲಿ ನೀವು ಸರ್ವಕರ್ಮಣ್ಯ ಅಂತ ಹೇಳಿದ್ರಿ. ತುಂಬಾ ಕಡೆ ಹಾಗಾಯ್ತು. ಇನ್ನೊಮ್ಮೆ ಹೇಳ್ಬೋದಾ? ಹರೇ ಕೃಷ್ಣ. ಸರ್ವಕರ್ಮಣ್ಯಾಪಿ ಸದಾ. ಇಲ್ಲ, ಕರ್ಮಣ್ಯ ಅಲ್ಲ, ಕರ್ಮ ಅಲ್ಲ, ಮಕ್ಕೆ ಆ ಕೂಡಿದೆ ಅಲ್ಲ, ಅದೇ ಹೇಳ್ತಾ ಇರೋದು. ನೀವು ಕರೆಕ್ಷನ್ ಸರಿಯಾಗಿ ಕೇಳಿಸ್ಕೊಳ್ಳಿ. ಕರೆಕ್ಷನ್ ಏನು ಆಗ್ಬೇಕು ಅಂತ ನೋಡಿ. ಇಲ್ಲಿ ಕುರ್ವಾಣು, ಓಕೆ ಆ ಸ್ವರ ಕೂಡಿದೆ, ವಾ ಹೇಳ್ಬೇಕಲ್ಲ. ಕುರ್ವಾಣು ನೀವೇನ್ ಹೇಳಿದ್ರೆ ಕುರ್ವಣು. ಅಲ್ಲಿ ಎಲ್ಲೆಲ್ಲಿ ಆ ಸೇರಿದಿಲ್ಲ ಆ ಹೇಳ್ಬೇಕು. ಸರ್ವಕರ್ಮಾಣ್ಯಪಿ ಸದಾ. ರಿಪೀಟ್ ಮಾಡಿ ನಾನು. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಾಪಾಶ್ರಯಃ ಮದ್ವ್ಯಪಾಶ್ರಯಃ ಮದ್ವ್ಯಾಪಾಶ್ರಯಃ ಮದ್ವ್ಯಪಾಶ್ರಯಃ ಮದ್ವ್ಯಾಪಾಶ್ರಯಃ ಮತ್ಪ್ರಸಾದಾದಾವಪ್ನೋತಿ ಶಾಶ್ವತಂ ಪದಮವ್ಯಯಂ. ಯಂ ಎಳಿಬೇಡಿ. ಪದಮವ್ಯಯಂ. ಮತ್ಪ್ರಸಾದಾದವಾಪ್ನೋತಿ. ಮತ್ಪ್ರಸಾದಾವಾಪ್ನೋತಿ. ಪ್ರಸಾದಾದವಾಪ್ನೋತಿ. ಓಕೆ, ಹರೇ ಕೃಷ್ಣ. ಸರಿ. 57 ಗೀತಾ ಕೋಡಿಕಲ್ ಮಾತಾಜಿ ನಿಮ್ಗೆ. ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತಃ ಸತತಂ ಭವ. ಶ್ಲೋಕ 57. ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತ ಸತತಂ ಭವ. ಸರಿಯಾ ಬಂತು ಮಾತಾಜಿ. 58 ಕನ್ನಡ L2 ಮಂಜುಳಾ ಆರ್ ಮಾತಾಜಿ ನಿಮ್ಗೆ. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಅಥ ಚೇತ್ ತ್ವಮಹಂಕಾರಾತ್. ನೋಡಿ ಅಲ್ಲಿ ಹ್ರಸ್ವ ಸ್ವರಗಳಿದೆ. ಅಥ ಚೇತ್ ಚೇ ವ್ಯಂಜನ. ಅಥ ಚೇತ್ ತ್ವಮಹಂಕಾರಾತ್ ನ ಶ್ರೋಷ್ಯಸಿ ವಿನಂಕ್ಷಸಿ. ವಿನಂಗ್ ಕ ಇರೋದ್ರಿಂದ ಅಲ್ಲಿ ಕ ವರ್ಗದ ಅನುನಾಸಿಕ ಬರುತ್ತೆ. ವಿನಂಕ್ಷಸಿ. ಮಚ್ಚಿತ್ತ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ. ಕೇಳಿಸ್ತಾ ಇಲ್ಲ ಮಾತಾಜಿ ನಿಮ್ದು. ನಿಮ್ದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಮಾತಾಜಿ. ನೆಟ್ವರ್ಕ್ ಇರೋ ಜಾಗದಲ್ಲಿ ಬನ್ನಿ. ಓಕೆ, ಇನ್ನೊಮ್ಮೆ ಪ್ರಯತ್ನ ಮಾಡಿ ಮಾತಾಜಿ. ಕನ್ನಡ ಶಶಿಕಲಾ ವೆಂಕಪ್ಪ ಗೌಡ ಮಾತಾಜಿ ಹೇಳಿ.
ಹರೇ ಕೃಷ್ಣ ಮಾತಾಜಿ. ಶ್ಲೋಕ 58. ಮಚ್ಚಿತ್ ಸರ್ವದುರ್ಗಾನಿ ಮತ್ಪ್ರಸಾದಾತ್ ತರಿಷ್ಯಸಿ ಅಥ ಚೇತ್ ತ್ವಮಹಂಕಾರಾತ್ ನ ಶ್ರೋಷ್ಯಸಿ ವಿನಂಕ್ಷಸಿ. ವಿನಂಕ್ಷಸಿ ಅದನ್ನ ಕ್ಷ ಬಂದಾಗ ಸಿ ಹೇಳೋದು ಆಟೋಮೆಟಿಕ್ ಆಗಿ ನಮ್ಮ ನಾಲ್ಗೆ ಹೊಳ್ಳಲ್ಲ. ಹಾಗಾಗಿ ನ ಶ್ರೋಷ್ಯಸಿ ವಿನಂಕ್ಷಸಿ. ಸ್ವಲ್ಪ ನಾವು ಬಿಟ್ಟು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಆಗತ್ತೆ ಮಾತಾಜಿ. ಸಾಮಾನ್ಯ ಅದು ಕೆಲವರಿಗೆ ಆಗತ್ತೆ. ನಿಮ್ದು ಕೇಳಿಸ್ಲಿಲ್ಲ. ಇವ್ರು ಯಾರು ಮಾತಾಜಿ? ಇವ್ರು ಡಿವಾದ್ರ ಅನ್ಸುತ್ತೆ ಇವ್ರು. ವೀಣಾ ಮಾತಾಜಿ ನೀವು ಹೇಳಿ. ಕನ್ನಡ ವೀಣಾ ಮಾತಾಜಿ 59. ಯದಹಂಕಾರಮಾಶ್ರಿತ್ಯ ನಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈ. ನೋಡಿ ಮಿಥ್ಯೈಷ ಇಲ್ಲಿ ಮಹಾಪ್ರಾಣಥ ಯ ಒತ್ತು ಹೇಳ್ಬೇಕು, ಆಮೇಲೆ ಐ ಒತ್ತು ಹೇಳ್ಬೇಕು, ಕೊನೆಗೆ ಐ ಒತ್ತು ಹೇಳ್ಬೇಕು. ಮಿಥ್ಯೈಷ ವ್ಯವಸಾಯಸ್ಥೆ ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ. ಹರೇ ಕೃಷ್ಣ. ಯಾರು? ಶೀಲಾ ಮಾತಾಜಿನಾ? ಶೀಲಾ ಮಾತಾಜಿ. ಆಯ್ತು, ನೀವೇ ಹೇಳಿ ಇದನ್ನ, ನಾನು ಅವ್ರಿಗೆ ಬೇರೆ ಕೊಡ್ತೇನೆ. ಹೇಳಿ. ಶ್ಲೋಕ 59. ಯದಂಕಾರಮಾಶ್ರಿತ್ಯ ನ ಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ಥೆ ಪ್ರಕೃತಿ ಸ್ವಾಂ ನಿಯೋಕ್ಷತಿ. ಸರಿ, ಒತ್ತಕ್ಷರಗಳನ್ನ ಇನ್ನೊಂದ್ ಸ್ವಲ್ಪ ಸ್ಪಷ್ಟವಾಗಿ ಚೆನ್ನಾಗ್ ಬಂತು ಮಾತಾಜಿ ನಿಮ್ದು. ವೀಣಾ ಮಾತಾಜಿ ನಿಮ್ಗೆ 60. ಸ್ವಭಾವಜೇನ ಕೌಂತೇಯ ನಿಬದ್ಧ ಸ್ವೇನ ಕರ್ಮಣ ಕರ್ತುಂ ನೇಚ್ಛಸಿ ಯನ್ಮೋಹಾತ್. ನೇಚ್ಛಸಿ ಚ ಒತ್ತಿದ ಮಾಪ್ರಾಣ. ಯನ್ಮೋಹಾತ್ ಕರಿಷ್ಯಸ್ಯ ವಶೋಪಿ ತತ್. ನೋಡಿ ಮೂರ್ಧನ್ಯ ಶ ಇದೆ, ಮುಂದೆ ಸ ಇದೆ. ಅದು ಎರಡು ಕೂಡ ನಿಮ್ಗೆ ಹೇಳಲಿಕ್ಕೆ ಬರ್ಬೇಕು. ಕರಿಷ್ಯಸ್ಯ ವಶೋಪಿ ತತ್. ಅಲ್ಲಿ ಕೂಡ ಶ ಕೂಡ ಇದೆ ಮತ್ತೆ. ಅವು ಎರಡೂ ಕೂಡ ಉಚ್ಚಾರಣೆ ಬೇರೆ ಬೇರೆ ಬರುತ್ತೆ. ಕರಿಷ್ಯಸ್ಯ ವಶೋಪಿ ತತ್. ಟ್ರೈ ಮಾಡ್ತೀನಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 60. ಸ್ವಭಾವಜೇನ ಕೌಂತೇಯ ನಿಬದ್ಧ ಸ್ವಾನ ಕರ್ಮಣ ಕರ್ತೃಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಸ್ಯ ವಶೋಪಿ ತತ್. ತುಂಬಾ ಲಾಸ್ಟ್ ಲೈನ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗಿರೋದು ನಿಮ್ದು ಫಸ್ಟ್ ಇದ್ರಲ್ಲಿ. ಇದು ಯಾವ್ದು? ಸ್ವೇನ, ಅಲ್ಲಿ ದೀರ್ಘ ಇದೆಯಲ್ಲ, ನಿಬದ್ಧ ಸ್ವೇನ. ಮತ್ತೆ ಇಂಪ್ರೂವ್ ಆಗಿದ್ದೀನಾ? ತುಂಬಾ ಬದಲಾವಣೆ ಆಗಿದೆ. ಈಗ ನೋಡಿ ಎಷ್ಟೆಲ್ಲ ಬೇಗ ಕ್ಯಾಚ್ ಮಾಡಿದ್ರಿ ನೀವು. ಕರಿಷ್ಯಸಿ ಮೂರ್ಧನ್ಯ ಶ ಹೇಳಿದ್ರಿ, ಸಂಗೀತ ಸ ಹೇಳಿದ್ರಿ, ಶಂಕದ ಶ ಹೇಳಿದ್ರಿ. ತುಂಬಾ ಚೆನ್ನಾಗ್ ಬಂತದು ನಿಮ್ದು ಕೊನೆಯದು. ಇಲ್ಲಿ ಮಾತ್ರ ಏನ್ ಈಸಿ ಇದೆಯೋ ಟಫ್ ಆಗಿರೋದನ್ನ ಹೇಳಿದ್ರಿ, ಈಸಿ ಆಗಿರೋದನ್ನ ಬಿಟ್ರಿ, ಹಾಗ್ ಮಾಡಿದ್ರಿ. ಇಲ್ಲಿ ಕರ್ತುಂ, ಅಲ್ಲಿ ಕತ್ರುಂ ಅಂತ ಹೇಳಿದ್ರಿ. ಅಲ್ಲಿ ಕರ್ತುಂ ಅಂದ್ರೆ ಅರ್ಕಾವಳಿ ಇದ್ದಾಗ ರ ಮುಂಚೆ ಹೇಳಿ ಆಮೇಲೆ ತ ಹೇಳ್ಬೇಕು. ಕರ್ತುಂ. ಕತ್ರು ಅಲ್ಲ, ಕರ್ತುಂ. ರ ಮುಂಚೆ ಹೇಳ್ಬೇಕು. ನಿಮ್ಗೆ ಎಲ್ಲಿ ಹೇಳಿರುತ್ತಲ್ಲ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ, ಅಲ್ಲಿ ನೀವು ಹೆಚ್ಚಾಗಿ ಒತ್ತು ಕೊಟ್ರೆ ನೀವು ಮತ್ತೆ ಅದು ತಪ್ಪೋದೇ ಇಲ್ಲ. ನಾನು ನೆಕ್ಸ್ಟ್ ಟೈಮ್ ಇದು ತಪ್ಪಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನೀವು ಕೇಳ್ಬೇಕು. ನಮ್ಗೆ ಏನಪ್ಪಾ ಕರೆಕ್ಷನ್ ಮಾಡ್ತಾ ಇದ್ದಾರೆ ತುಂಬಾ ಅಂತ ಹೇಳಿ ನೀವು ಇದು ಮಾಡ್ಬಾರ್ದು. ಅದು ಒಂದು ಬದಲಾವಣೆ ನೀವು ಮಾಡ್ಕೊಂಡ್ರೆ ಮುಂದೆ ತಪ್ಪೋದೇ ಇಲ್ಲ ಅದ್ ನಿಮ್ಗೆ. ಕವಿತಾ ಮಣಿ ಮಾತಾಜಿ ನಿಮ್ಗೆ 61. ಕವಿತಾ ಮಣಿ ಮಾತಾಜಿ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಮಾಪ್ರಾಣ ಇದೆ. ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ.
ಢಾ ದೀರ್ಘ ಇದೆಯಲ್ಲ, ಯಂತ್ರಾರೂಢಾನಿ. ಯಂತ್ರಾರೂಢಾನಿ ಮಾಯಯ. ಸರಿ, ವೆರಿ ಗುಡ್. 62 ಜಯಲಕ್ಷ್ಮಿ ಮಾತಾಜಿ, ಕನ್ನಡ ಜಯಲಕ್ಷ್ಮಿ ಮಾತಾಜಿ ನಿಮ್ಗೆ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ, ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಶ್ಲೋಕ 62. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ, ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಯಸೆ ಶಾಶ್ವತಂ. ಕೊನೆ ಚರಣ ಹೇಳಿ ಇನ್ನೊಮ್ಮೆ. ಸ್ಥಾನಂ ಪ್ರಾಪ್ಯಸಿ ಇನ್ನೊಮ್ಮೆ ನೋಡಿ, ಸರಿಯಾಗಿ ನೋಡಿ. ಪ್ರಾಪ್ಸ್ಯಸಿ. ಪ್ರಾಪ್ಸ್ಯಸಿ, ಪ್ರಾಪ್ ನಾ ಹೇಳಿದ್ದೀನಲ್ಲ, ಒತ್ತು ಹಿಂದಿನ ಅಕ್ಷರಕ್ಕೆ ಹೆಚ್ಕೊಡ್ಬೇಕು ಅಂತ. ಪ್ರಾಪ್ಸ್ಯಸಿ. ಪ್ರಾಪ್ಸ್ಯಸಿ ಶಾಶ್ವತಂ. ಸರಿ ಬಂತು. ಪದ್ಮ ಮಾತಾಜಿ ನಿಮ್ಗೆ 63 ಕನ್ನಡ ಪದ್ಮ. ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ ವಿಮೃಶ್ಯೈತದಶೇಷೇಣ. ಇಲ್ಲಿ ನೋಡಿ, ಇಲ್ಲಿ ಕೂಡ ಶಂಕದಶ ಮೂರ್ಧನ್ಯ ಶ ಇದೆ. ವಿಮೃಶ್ಯೈ, ಶಕೆ 50 ವಿಮೃಶ್ಯೈ ತದಶೇಷೇಣ, ಶೇಷೇಣ. ಶಂಕದಶ ಷಟ್ಕೋನ ಶ, ಬೇರೆ ಬೇರೆ ಉಚ್ಚಾರಣೆ. ವಿಮೃಶ್ಯೈ ತದಶೇಷೇಣ ಯಥೇಚ್ಛಸಿ ತಥಾ ಕುರು. ರಾಧಾಕೃಷ್ಣ ಮಾತಾಜಿ. ಇತಿ ಶ್ಲೋಕ 63. ಇತಿ ತೇ ಜ್ಞಾನ ಮುಖ್ಯಾತಾಂ ಗುಹ್ಯ. ಯಾಕೆ ಮೂ ಕಾಣಿಸ್ತಾ ಇದೆ ಅಲ್ಲಿ ನಿಮ್ಗೆ? ಝೂಮ್ ಮಾಡಿದ್ದೇನೆ, ಅದಕ್ಕೋಸ್ಕರ ನಾನು ಎಲ್ರಿಗೂ. ಇತಿ ತೇ ಜ್ಞಾನ ಮುಖ್ಯಾತಂ. ಮುಖ್ಯಾತ ಅಲ್ಲ ಮಾತಾಜಿ, ಕರೆಕ್ಟ್ ಮಾತಾಜಿ, ಕೃಷ್ಣ ಸ್ಪೆಕ್ಸ್. ಶ್ಲೋಕ 63. ಇತಿ ಜ್ಞಾನ ಮಾಖ್ಯಾತಂ ಗುಹ್ಯಾದ್ ಗುಹ್ಯತರಂ ಮಯಾ ವಿಮೃಶ್ಯೇತ ದೇಶೇಷೇಣ. ಕರೆಕ್ಟ್ ಮಾತಾಜಿ. ವಿಮೃಶ್ಯೈ ತದಶೇಷೇಣ ಶೇಷೇಣ ಯಥೇಚ್ಛಸಿ ತಥಾ ಕುರು. ಕರೆಕ್ಟ್ ಮಾತಾಜಿ. ಯಥೇಚ್ಛಸಿ ತಥಾ ಕುರು. ಯಥೇಚ್ಛಸಿ ತಥಾ ಕುರು. ಹರೇ ಕೃಷ್ಣ ಮಾತಾಜಿ. ಇದು 3ನೇ ಚರಣ, ಹೇಳ್ತೇನೆ, ರಿಪೀಟ್ ಮಾಡಿ. ವಿಮ್ರು, ಮಕ್ಕೆ ಒಟ್ರು ಸುಳಿ ಇದೆ. ವಿಮ್ರು ಋಷಿರು ಬರುತ್ತೆ ಒತ್ತು. ವಿಮೃಶ್ಯೈ ತದ ಶೇಷೇಣ. ವಿಮೃಶೈತೇದ ಶೇಷೇಣ. ತೇ ಯಾಕೆ ಹೇಳ್ತೀರಾ? ತೇ ಯಾಕೆ? ತ ಇದೆಯಲ್ಲ ಅಲ್ಲಿ. ವಿಮೃಶ್ಯೈ ವಿಮೃಶೈ ತದ ಶೇಷೇಣ. ಸರಿ, ಶೇಷೇಣ. ಕರೆಕ್ಟಾ ಮಾತಾಜಿ? ಸರಿ ಬಂತು ಮಾತಾಜಿ, ಒಳ್ಳೆ ಪ್ರಯತ್ನ. ನೆಕ್ಸ್ಟ್ ಇದು ಯಾರು ಹೇಳಿರೋದೀಗ? ಮಾತಾಜಿ ಹೇಳಿರೋದು. ಪದ್ಮ ಮಾತಾಜಿ ಹೇಳಿರೋದು. ಗೀತಾ ಮಾತಾಜಿ, ಈಗ ಗೀತಾ ಎಂ ಮಾತಾಜಿ ಹೇಳ್ಬೇಕು. 64 ಮಾತಾಜಿ ನಿಮ್ಗೆ ವಿದ್ಯೆ ಆಗ್ಲಿಲ್ಲ. ಬರುತ್ತೆ ಮಾತಾಜಿ, 1 ನಿಮಿಷ. ಕನ್ನಡ ಅದನ್ನೇ ನಾನು ನೋಡ್ತಾ ಇರೋದು ಈಗ. ನಿಮ್ದು ಕೆಳಗಡೆ ಇದೆ ಅದು. ಅಲ್ಲಿ ಡಾಟ್ ಅದು ಹಾಕಿರ್ತೀರಲ್ಲ, ಅದಕ್ಕೋಸ್ಕರ ಮುಂದೆ ಹೋಗ್ಬಿಡತ್ತೆ ಅದು ಅಲ್ಫಾಬೆಟ್. ಡೋಂಟ್ ವರಿ, ಎಲ್ಲರೂ ಕವರ್ ಆಗ್ತೀರಾ. ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ. ನೋಡಿ, ವಕ್ಷ್ಯಾಮಿ, ವಕ್ಷ ಮತ್ತೆ ಯ ಸ್ಪಷ್ಟವಾಗಿ ಕೇಳಿಸ್ಬೇಕು. ವಕ್ಷ್ಯಾಮಿ ತೇ ಹಿತಂ. ಶ್ಲೋಕ 64. ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ. ಹರೇ ಕೃಷ್ಣ ಮಾತಾಜಿ. ಎಳಿಬೇಡಿ ಕೊನೆಗೆ, ಅದೊಂದ್ ಬಿಟ್ರೆ ಉಳಿದಿದ್ದೆಲ್ಲ ಚೆನ್ನಾಗಿತ್ತು. 65ನೇ ಶ್ಲೋಕ ಬಿ ವಿ ಮಾತಾಜಿ ನಿಮ್ಗೆ. ಮನ್ಮನಾ
ತುಂಬಾ ಚೆನ್ನಾಗಿ ಶ್ಲೋಕ ಬಂದಿದೆಯಲ್ಲ ಮಾತಾಜಿ ನಿಮ್ಗೆ. ಅದೇ ಅನ್ಕೊಂಡೆ ಮಾತಾಜಿ. ಲಕ್ಕಿ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ಶ್ಲೋಕ 65. ಮನ್ಮನಾಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೇ ಪ್ರಿಯೋಸಿ ಮೇ. ಹರೇ ಕೃಷ್ಣ. ಸರಿ ಬಂತು. ಲಕ್ಷ್ಮೀ PM ಮಾತಾಜಿ ನಿಮ್ಗೆ 66. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವೃಜ ಅಹಂ ತ್ವಾ. ಇಲ್ಲಿ ಬಹುಶಃ ತ್ವಾಮ್ ಆಗ್ಬೇಕು, ಅದು ಅಲ್ಲಿ ಬಂದಿಲ್ಲ. ಸರಿ, ಇಲ್ಲ ಅದು ಬಿಡಿಸಿದಾಗ ತ್ವಾಮ್ ಅಂತ ಆಗತ್ತೆ, ಅಲ್ಲಿ ನೀವು ತ್ವಾ ಅಂತಾನೆ ಹೇಳಿ. ಅಹಂ ತ್ವಾ ಸರ್ವ ಪಾಪೇಭ್ಯೋ ಬಿಡಿಸಿದಾಗ ಆಗತ್ತೆ, ನಾವಿಲ್ಲಿ ಬಿಡಿಸಿ ಹೇಳ್ತಾ ಇಲ್ಲ, ರಾಗಬದ್ಧವಾಗಿ ಹೇಳ್ತೇವೆ, ಹೀಗೆ ಹೇಳಿ. ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ ಮಾತಾಜಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಚೆನ್ನಾಗಿ ಬಂತು. ಈಗ ಇಲ್ಲಿ ಕನ್ಕ್ಲೂಷನ್ ಪ್ರಾರಂಭ ಆಯ್ತು. ಇಲ್ಲಿಂದ ಎಂಡಿಗೆ ಕೊನೆಗೆ ಭಗವಂತ ಕನ್ಕ್ಲೂಷನ್ ಕೊಡ್ತಾನೆ. 67ನೇ ಶ್ಲೋಕ ಇದು ಕನ್ನಡ ರಾಜೇಶ್ವರಿ ಮಾತಾಜಿ ನಿಮ್ಗೆ. ಇದಂ ತೇನಾ ತಪಸ್ಕಾಯ ನಾ ಭಕ್ತಾಯ ಕದಾಚನ ನ ಚಾಶುಶ್ರೂಷವೇ ವಾಚ್ಯಂ. ನೋಡಿ, ನ ಚಾಶುಶ್ರೂಷವೇ ವಾಚ್ಯಂ. ಶ್ರೂ ಎಳಿಬೇಕು, ಎರಡನೇ ಶ್ರೂನ. ನಾ ಚಾಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ. ಯೋ ಎಳಿಬೇಕು, ಸೂ ಎಳಿಬೇಕು. ಯೋಭ್ಯಸೂಯತಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 62. ಇದಂ ತೇನ ತಪಸ್ಕಾಯ ನಾ ಭಕ್ತಾಯ ಕದಾಚನ ನಾ ಚಾಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತೆ ಸೂಯತಿ. ಅದು ಎಂದಿಗೆ ಯಾವಾಗ್ಲೂ ಎಳಿಬಾರ್ದು ಮಾತಾಜಿ. ಕದಾಚನ ಇಲ್ಲ, ಒಂದುಗಳಿಗೆ ಎರಡುಗಳಿಗೆ ಅಂತ ಇರುತ್ತೆ ಯಾವಾಗ್ಲೂ ಉಚ್ಚಾರಣೆ ಮಾಡುವಾಗ. ಕದಾ ದಾ ಎರಡುಗಳಿಗೆ ಎಳಿಬೇಕು. ಇಲ್ಲಿ ನ ಹ್ರಸ್ವ ಇರೋದ್ರಿಂದ ಒಂದೇ ಗಳಿಗೆ ಎಳಿಬೇಕು. ಕದಾಚನ ವಾಚ್ಯಂ ತಪಸ್ಕಾಯ. ನಾವು ರಾಗವಾಗಿ ಹೇಳುವಾಗ ಎಳಿತಾರೆ ಸಾಮಾನ್ಯವಾಗಿ, ಬಟ್ ಅದು ಎಳಿಬಾರ್ದು. ಓಕೆ ಮಾತಾಜಿ, ಅದು ಪ್ರಾಕ್ಟೀಸ್ ಮಾಡ್ತೇನೆ. ಧನ್ಯವಾದ ಮಾತಾಜಿ. ನೆಕ್ಸ್ಟ್ ಮಾತಾಜಿ ಕನ್ನಡ ರವಿ ಪ್ರಭು ನಿಮ್ಗೆ 68. ಯ ಇಮಂ ಪರಮಂ ಗುಹ್ಯಂ. ಯ ಇಮಂ ಅಲ್ಲ, ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿದಾಸ್ಯತಿ. ನೋಡಿ, ಇಮಿಡಿಯೇಟ್ ಆಗಿ ಇದಕ್ಕೆ ಭವತ್ತು ಬಂದ ಹಾಗೆ ಹೇಳ್ಬೇಕು. ಮದ್ಭಕ್ತೇಷ್ವಭಿದಾಸ್ಯತಿ. ಭ ಮಹಾಪ್ರಾಣ, ಧ ಮಹಾಪ್ರಾಣ, ಮಹಾಪ್ರಾಣಗಳಿದೆ ನೋಡಿ ಅಲ್ಲಿ. ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಶ್ಯತ್ಯ ಸಂಶಯಃ. ಕೊನೆ ಚರಣ ಏನೋ ಹೇಳ್ತೇನೆ. ಮಾಮೇ ವೈಶ್ಯತ್ಯ ಸಂಶಯಃ. ಅಲ್ಲಿ ಶ ಬಂದಿರೋದ್ರಿಂದ ನೀವು ಅದು ಸಾನುನಾಸಿಕ, ಹಾಗಾಗಿ ವ ಹೇಳ್ಬೇಕು. ಸಂಶಯಃ. ಹರೇ ಕೃಷ್ಣ ಮಾತಾಜಿ. ಯಾ ಇಮಂ ಪರಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತೆ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಶ್ಯತ್ಯ ಸಂಶಯಃ. ಹರೇ ಕೃಷ್ಣ. ಅಲ್ಲ, ಸಂಶಯಃ. ಸಂಶಯಃ. ಫಸ್ಟ್ ಚರಣ ಹೇಳಿ ನಮ್ಮೆ. ಯಾ ಇಮಂ ಪರಮಂ ಗುಹ್ಯಂ. ಸರಿ. ಹರೇ ಕೃಷ್ಣ ಮಾತಾಜಿ. ಕಾಂತಮಣಿ ಮಾತಾಜಿ ನಿಮ್ಗೆ 69.
ನ ಚ ತಸ್ಮಾನ್ ಮನುಷ್ಯೇಷು ಮೂರ್ಧನ್ಯಶ ಇದೆ ಅಲ್ಲಿ. ತಸ್ಮಾನ್ ಮನುಷ್ಯೇಷು ಕಶ್ಚನ್ಮೇ ಕಶ್ಚನ್ ಕಶ್ ಮದ್ ಕೂಡಿಸ್ಬೇಕು, ಶ ಕಕ್ಕೆ ಕೂಡಿಸ್ಬೇಕು, ಆಮೇಲೆ ಚ ಒತ್ತು ಹೇಳ್ಬೇಕು. ಕಶ್ಚನ್ಮೇ ಪ್ರಿಯ ಕೃತ್ತಮಃ, ಕೃತ್ ವ್ಯಂಜನ, ಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ವ್ಯಂಜನತ್ತ ಅನ್ಯ ಪ್ರಿಯತರೋ ಭುವಿ. ಅಂತಮನಿ ಮಾತಾಜಿ. ಹರೇ ಕೃಷ್ಣ ಹೇಳಿ ಮಾತಾಜಿ. ಮಾತಾಜಿ. ನ ಚ ತಸ್ಮಾತ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಅನ್ಯ ಪ್ರಿಯತರೋ ಭುವಿ. ಅಯ್ಯೋ, ಪ್ರಿಯತರೋ ಭುವಿ. ಭುವಿ ಹೇಳ, ಅನ್ಯ ಭುವಿ ಅಲ್ಲ, ಅನ್ಯ ಭುವಿ. ಅನ್ಯ ಪ್ರಿಯತರೋ ಭುವಿ. ಅನ್ಯ ಪ್ರಿಯತರೋ ಹರೇ ಭುವಿ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಿದ್ಯಾ ಕಾಮತ್ ಮಾತಾಜಿ ನಿಮ್ಗೆ 70ನೇ ಶ್ಲೋಕ. ಅಧ್ಯೇಷತೆ ಚ ಯ ಇಮಂ ಧರ್ಮ್ಯಂ ಸಂವಾದಮಾವಯೋಃ. ನೋಡಿ ಇಲ್ಲಿ ವ ಇರೋದ್ರಿಂದ ಸಾನುನಾಸಿಕ ವ ಹೇಳ್ಬೇಕು. ಯಾವುದು 5 ಶಬ್ದಗಳನ್ನ ಹೇಳಿದ್ದೆ ನಾನು. ವಲಯ ಅಂತ ಹೇಳಿ. ವಲಯ ವ ಬಂದಾಗ ವನೇ ಸಾನುನಾಸಿಕ ಹೇಳ್ಬೇಕು, ಯ ಬಂದಾಗ ಯನೇ ಸಾನುನಾಸಿಕ ಹೇಳ್ಬೇಕು, ಆಮೇಲೆ ಲ ಬಂದಾಗ ಲ ಹೇಳ್ಬೇಕು. ಇಲ್ಲಿ ವ ಇರೋದ್ರಿಂದ ವ ಸಾನುನಾಸಿಕ ಹೇಳ್ಬೇಕು. ಸಂವಾದ ಮಾವಯೋಃ ಜ್ಞಾನ ಯಜ್ಞೇನ ತೇನಾಹಂ ಇಷ್ಟಸ್ಯಾಮಿತಿ ಮೇ ಮತಿಃ. ಶ್ಲೋಕ 70. ಮಾತಾಜಿ. ಶ್ಲೋಕ 70. ಅಧ್ಯಶ್ಯತೆ ಚಾಯ ಇಮಂ ಧರ್ಮಂ ಸಂವಾದಮಾವಯೋ ಜ್ಞಾನ ಯಜ್ಞೇನ ತೇನಾಹಂ ಇಷ್ಟಶಾಮಿತಿ ಮೇ ಮತಿ. ಅಲ್ಲಿ ವಿಸರ್ಗ ನೀವು ಹೇಳ್ತಾ ಇಲ್ಲ ಮಾತಾಜಿ. ವಿಸರ್ಗಗಳನ್ನ ಯಾಕೆ ಬಿಡ್ತಿದ್ರ? ಯೋ ಹೋ ಯಾವಾಗ 2 ಸೊನ್ನೆಗಳು ಬಂದಿರುತ್ತಲ್ಲ ಅದಕ್ಕೆ ವಿಸರ್ಗ ಅಂತ ಕರೀತಾರೆ. ಆ ವಿಸರ್ಗ ಕೂಡ ಉಚ್ಚಾರಣೆ ಹೊಂದಿದೆ. ಹೇಗೆ ಉಚ್ಚಾರಣೆ ಹೊಂದಿದೆ ಅಂದ್ರೆ ಹಿಂದಿನ ಶಬ್ದದ ಆಧಾರದ ಮೇಲೆ ಉಚ್ಚಾರಣೆ ಹೊಂದಿದೆ. ಯೋ ಇದೆಯಲ್ಲ, ಹಾಗಾಗಿ ಯೋ ಹೋ. ಧರ್ಮಂ ಸಂವಾದಮಾವಯೋಃ ಜ್ಞಾನ ಯಜ್ಞೇನ ತೇನಹಂ ಇಷ್ಟಶಾಮಿತಿ ಮೇ ಮತಿಃ. ಹರೇ ಕೃಷ್ಣ. ವೆರಿ ಗುಡ್, ಬಂತು ಮತಿ. ಅಲ್ಲಿ ಧರ್ಮ್ಯಂ ಮಕ್ಕೆ ಯಾವತ್ತಿರೋದ್ರಿಂದ ಧರ್ಮ್ಯಂ ಧರ್ಮ್ಯಂ ಸರಿ ಬಂತು. ಪ್ರಾಕ್ಟೀಸ್ ಮಾಡಿ. ರೇಖಾ ಬಂಗೇರ ಮಾತಾಜಿ ನಿಮ್ಗೆ 71. ಶ್ರದ್ಧಾವಾನನಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತಃ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 71. ಶ್ರದ್ಧಾವಾನನ ಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತಾ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ. ಸರಿ ಬಂತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. 72. ನಂದಿನಿ ಸೇನಪ್ಪ ಮಾತಾಜಿ ನಿಮ್ಗೆ. ಕಚ್ಚಿದೇತಚ್ಯುತಂ ಪಾರ್ಥ ತ್ವಯ್ಯೈಕಾಗ್ರೇಣ ಚೇತಸಾ ತ್ವಯ್ಯೈಕಾಗ್ರೇಣ ಚೇತಸಾ ಕಚ್ಚಿದಜ್ಞಾನ ಸಂಮೋಹಃ. ಇಲ್ಲಿ ಮ ಇರೋದ್ರಿಂದ ಮನೆ ಉಚ್ಚಾರಣೆ ಬರ್ಬೇಕು. ಕಚ್ಚಿದಜ್ಞಾನ ಸಂಮೋಹಃ ಪ್ರನಷ್ಟಸ್ತೆ ಧನಂಜಯ. ಹರೇ ಕೃಷ್ಣ ಮಾತಾಜಿ. ಕಚ್ಚಿದೇತಚ್ಯುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸಾ ಕಚ್ಚಿದಜ್ಞಾನ ಸಂಮೋಹಃ ಪ್ರನಷ್ಟಸ್ತೆ ಧನಂಜಯ. ವೆರಿ ನೈಸ್ ಮಾತಾಜಿ, ಧನ್ಯವಾದ. ತುಂಬಾ ಚೆನ್ನಾಗಿ ಹೇಳಿದ್ರಿ. 73. ಲಲಿತಾ ಪೂಜಾರಿ ಮಾತಾಜಿ ನಿಮ್ಗೆ. ಅರ್ಜುನ ಉವಾಚ ನಷ್ಟೋ ಮೋಹ ಸ್ಮೃತಿರ್ಲಬ್ಧಾ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತ ಸಂದೇಹಃ ಕರಿಷ್ಯೇ ವಚನಂ ತವ. ಲಲಿತಾ ಪೂಜಾರಿ ಮಾತಾಜಿ. ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
अर्जुन उवाच नष्टो मोहस्मृतिर्लब्धा त्वत्प्रसादान्मयाच्युत स्थितोऽस्मि गतसन्देहः करिष्ये वचनं तव. ವೆರಿ ನೈಸ್. 74 ಲೋಕಜೀವಿನಿ ಮಾತಾಜಿ ನಿಮ್ಗೆ. ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮ ನೋಡಿ ಇಲ್ಲಿ ವಲಯ ಯಾವಾಗ ಸಾನುನಾಸಿಕ ವ ಬರುತ್ತೆ. ಸಂವಾದಮಿಮಶ್ರೌಷಂ ಶ್ರೌಷಂ ಶ್ರೌಷಂ ಶಂಕದಶ ಷಟ್ಕೋನ ಶ ಸಂವಾದಮಿಮಶ್ರೌಷಂ ಸಂವಾದಮಿಮಶ್ರೌಷಂ ಅದ್ಭುತಂ ರೋಮಹರ್ಷಣಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 74. ಸಂಜಯ ಉವಾಚ ಇತ್ಯೇಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಂ ಮಶ್ರೌಷಂ ಸಂವಾದಮಿಮಂ ಅಲ್ಲಿ ಹೇಳೋದು. ಆಮೇಲೆ ಮಶ್ರೌಷಂ ಸಂವಾದಮಿಮಂ ಮಶ್ರೌಷಂ ಅದ್ಭುತಂ ರೋಮಹರ್ಷಣಂ. ಚೆನ್ನಾಗ್ ಬಂತು. ಮೋಟು ಮಾತಾಜಿ ಮಂಜುಳಾ ಎ ಮಾತಾಜಿ ನಿಮ್ಗೆ 75. ವ್ಯಾಸ ಪ್ರಸಾದಾಶ್ರುತವಾನ್ ಏತದ್ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತಃ ಸ್ವಯಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 75. ವ್ಯಾಸ ಪ್ರಸಾದಾಶ್ರುತವಾನ್ ಏತದ್ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತಃ ಸ್ವಯಂ. ಯಾಕೆ ಸ್ವಯಂ ಅಷ್ಟೇ. ಸ್ವಯಂ ಕಥಯತಃ ಸ್ವಯಂ. ತುಂಬಾ ಚೆನ್ನಾಗಿರ್ತದೆ. ಎಂಡಿಗೆ ಬಂದು ಇದ್ ಮಾಡಿದ್ರಿ ಏನು ಉಳ್ಳ ಚೆನ್ನಾಗಿತ್ತು. 76ನೇ ಶ್ಲೋಕ ನಿರ್ಮಲಾ ಮಾತಾಜಿ ನಿಮ್ಗೆ. ರಾಜನ್ ಸಂಸ್ಮೃತ್ಯ ಸೌ ಬರುತ್ತೆ ಸಾನುನಾಸಿಕ ಸಂಸ್ಮೃತ್ಯ ಸಕ್ಕೆ ಮವತ್ತು ಒಟ್ರ ಸುಳಿ ಇದೆ. ಸಂಸ್ಮೃತ್ಯ ಸಂವಾದ ಇಲ್ಲಿ ಕೂಡ ನೋಡಿ ವಲಯ ಸಾನುನಾಸಿಕ ಸಂವಾದಮಿಮದ್ಭುತಂ ರಾಜನ್ ಸಂಸ್ಮೃತ್ಯ ಸಂವಾದಮಿಮದ್ಭುತಂ. ಸಂವಾದಮಿಮಂ ವರ್ಗು ಬನ್ನಿ, ಆಮೇಲೆ ಮುಂದೆ ಗ್ಯಾಪ್ ಕೊಡ್ಬೇಡಿ. ಬಟ್ ಕನ್ಫರ್ಮ್ ಇರ್ಲಿ ಮದ್ಭುತಂ ಅಂತ ಹೇಳ್ಬೇಕು ಅಂತ. ಸಂವಾದಮಿಮದ್ಭುತಂ ಕೇಶವಾರ್ಜುನಯೋ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ. ಇಲ್ಲಿ ಮುಹುರ್ಮುಹುಃ ಸರಿ ಇದೆ ಹೇಳಿ. ಶ್ಲೋಕ 76. ರಾಜನ್ ಸಂಸ್ಮೃತ್ಯ ಸಂವಾದಮಿಮದ್ಭುತಂ ಕೇಶವಾರ್ಜುನ ಯೋಹ ಪುಣ್ಯಂ ರುಷ್ಯಾಮಿ ಚ ಮುಹುರ್ಮುಹುಃ. ಇಲ್ಲಿ ನೋಡಿ ಮದ್ಭುತಂ ಒಂದು ಮಾಪ್ರಾಣ ಬರ್ಬೇಕು, ಮತ್ತೆ ಇಲ್ಲಿ ಸಂಸ್ಮೃತ್ಯ ಸಾನುನಾಸಿಕ ವ ಬರ್ಬೇಕಲ್ಲಿ. ಹೇಳಿದ್ರಿ ನೀವು ಸಂಸ್ಮೃ ಸಕೆ ಮವತ್ತು ಒಟ್ರ ಸುಳಿ ಸಂಸ್ಮು ಆಮೇಲೆ ರು ಸಂಸ್ಮೃತ್ಯ ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಾತಾಜಿ ಅದನ್ನ. 77ನೇ ಶ್ಲೋಕ ಯಾರು ಹೇಳಿದ್ದು ಈಗ? ನಿರ್ಮಲದಾಯ್ತು ಮಾತಾಜಿನಾ. ಈಗ ಪಾರ್ವತಮ್ಮ ಮಾತಾಜಿ ಹೇಳ್ಬೇಕಲ್ಲ? ಹೌದು ಮಾತಾಜಿ. ಪಾರ್ವತಮ್ಮ ಮಾತಾಜಿ ನೀವ್ ಹೇಳಿ 77. ತಚ್ಚ ಸಂಸ್ಮೃತ್ಯ ಇದು ಸೇಮ್ ಹಾಗೇನೆ ಮಾತಾಜಿ ಹಿಂದೆ ಇತ್ತಲ್ಲ.
ವ ಸನ್ನಾಸಿಕ ವ ಬರುತ್ತೆ. ಸಂಸ್ಮೃತ್ಯ ಸಂಸ್ಮೃತ್ಯ ರೂಪಮತ್ಯದ್ಭುತಂ ಹರಿಹೇ. ರೂಪಮತ್ಯದ್ಭುತಂ. ಓಕೆ, ಮಹಾಪ್ರಾಣ ಭ ಇದೆ. ಮತ್ಯದ್ಭುತಂ ಹರೇ ಹೇ. ಹೇ ಬರ್ಬೇಕು ಅಲ್ಲಿ, ಯಾವುದು ವಿಸರ್ಗ. ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಹರೇ ಕೃಷ್ಣ ಮಾತಾಜಿ. ತಸ್ಯ ಸಂಸ್ಮೃತ್ಯ ಸಂಸ್ಮೃತ್ಯ ರೂಪಮತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಋಷ್ಯಾಮಿ ಚ ಪುನಃ 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 ಪುನಃ. ಇಲ್ಲಿ ನೋಡಿ, ಸಂಸ್ಮೃತ್ಯ ಸಕ್ಕೆ ಮವತ್ತು ಒಟ್ರ ಸುಳಿ ಎರಡೂ ಕೂಡ ಸ್ಪಷ್ಟವಾಗಿ ಕೇಳಿಸ್ಬೇಕು. ಸಂಸ್ಮೃತ್ಯ 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 ಸಂಸ್ಮೃತ್ಯ. ಸರಿ ಬಂತು ಮಾತಾಜಿ, ವೆರಿ ನೈಸ್. 78 ರೂಪ ಕುಡಲ್ ಮಾತಾಜಿ, ಇಲ್ಲ ರಾಜೇಶ್ವರಿ ಮಾತಾಜಿ ಹೇಳ್ಬೇಕನ್ಸುತ್ತೆ ಅಲ್ಲ. ರಾಜೇಶ್ವರಿ ಮಾತಾಜಿ ನಿಮ್ಗೆ, ಕೇವಲ ರಾಜೇಶ್ವರಿ ಮಾತಾಜಿ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ. ನೋಡಿ, ಶ್ರೀರ್ ದೀರ್ಘ ಇದೆ, ಶ್ರೀರ್ವಿ ಆಮೇಲೆ ರ ಹೇಳಿ ಆಮೇಲೆ ವಿ ಹೇಳ್ಬೇಕು. ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ನೀತಿರ್ ಅಲ್ಲಿ ಅರ್ಕಾವಳಿ ಇದೆ. ನೀತಿರ್ ನೀ ಎಳಿಬೇಕು. ನೀತಿರ್ ಮತಿರ್ ತಿ ಆದ್ಮೇಲೆ ರ ಹೇಳ್ಬೇಕು. ಮತಿರ್ ಮಮ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 78. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಹರೇ ಕೃಷ್ಣ. ಸರಿ ಬಂತು ಮಾತಾಜಿ. ಓಕೆ, ಇಲ್ಲಿಗೆ ಮುಗೀತು. ಉಳ್ದವ್ರು ಇಲ್ಲಿ ರೂಪಾ ಕುಡಲ್ ಮಾತಾಜಿಯಿಂದ ಇದ್ದಾರೆ. ಅವ್ರಿಗೆ ನಾಳೆ ನಿಮ್ಗೆ ಹೇಳಿಸ್ಬಿಟ್ಟು ನಾಳೆ ಒಂದು ಲಾಸ್ಟ್ ಕೊನೆ ತರಗತಿ ನಾನು ತಗೊಳ್ತೇನೆ. ಇದನ್ನ ಹೇಳುವ, ಆಮೇಲೆ ನಾನು ಸ್ವಲ್ಪ ನಿಮ್ಗೆ ಮೆಸೇಜ್ ಕೊಡ್ತೇನೆ. ಎಲ್ಲರೂ ರಿಪೀಟ್ ಮಾಡಿ ನನ್ನ ಜೊತೆಗೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಮೋಕ್ಷ ಸನ್ಯಾಸ ಯೋಗೋ ನಾಮ ಅಷ್ಟಾದಶೋऽಧ್ಯಾಯಃ. ಸರ್ವೇ ಜನಾ ಸುಖಿನೋ ಸರ್ವೇ ಜನಾ ಸುಖಿನೋ ಭವಂತು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಮಾತಾಜಿ, ಹೇಳಿ ಮಾತಾಜಿ, ಇದು ವಿಷ್ಣು ಸಹಸ್ರನಾಮ ಹೇಳ್ಕೊಡ್ಬೋದಲ್ಲ ಮಾತಾಜಿ? ಅದಂತೂ ಸಿಕ್ಕಾಬಟ್ಟೆ ತಪ್ಪು ಮಾಡ್ತೀವಿ. ಇಲ್ಲ ಮಾತಾಜಿ, ಅಂದ್ರೆ ನಮ್ಗೆ ಏನು ಇಸ್ಕಾನ್ ಇಂದ ಹೇಳ್ಲಿಕ್ಕೆ ಹೇಳ್ತಾರೋ ಅದನ್ನ ಬಿಟ್ಟು ನಾವು ಬೇರೆ ನೀವು ಮಾಡ್ಕೊಳ್ಬಹುದು. ಭಕ್ತಿ ವೃಕ್ಷದಲ್ಲಿ ಏನಾದ್ರು ಇದ್ರೆ ನೀವು ಮಾಡ್ಬಹುದು. ಅದೇನಾದ್ರು ಮಾಡ್ಲಿಕ್ಕೆ ಹೇಳಿದ್ರೆ ಮಾಡೋಣ ಮಾತಾಜಿ, ಖಂಡಿತ. ಓಕೆ, ನಾಳೆಗೆ ಏನ್ ಮಾಡೋಣ, ನಾಳೆಗೆ ಒಂದಿನ ಇದೆ. ಬೇಕು ಅಂದ್ರೆ ನಾಡಿದ್ದು ನೋಡೋಣ, 4 ಗಂಟೆಗೆ ಸಿಕ್ಕ್ರೆ ಕೇಳ್ಕೊಂಡು ಸ್ವಲ್ಪ ಇದು ಗೀತಾ ಮಹಾತ್ಮೆ ಏನಿದೆಯಲ್ಲ ಅದ್ರ ಒಂದು ಫಲಶ್ರುತಿನ ನೋಡೋಣ. ಇದನ್ನ ನಾವು ಉಚ್ಚರಿಸಿದಕ್ಕೆ ಏನ್ ಅಂತ ಹೇಳಿ, ಮತ್ತೆ ಇಷ್ಟೆಲ್ಲ ಏನೇನೆಲ್ಲ ತಪ್ಪಾಯ್ತಲ್ಲ ನಮ್ದು ಈಗಿನವರೆಗೂ ಕೂಡ. 1 ನಿಮಿಷ ಏನಾಯ್ತು ಅದಕ್ಕೆ ಒಂದು ಪರಿಹಾರ ಮಂತ್ರ ಕೂಡ ಇದೆ, ಅದನ್ನ ನಾಳೆ ಹೇಳ್ಕೊಡ್ತೇನೆ. ಮತ್ತೆ ಇನ್ನೊಂದು ಉಚ್ಚಾರಣೆ, ನಾನು ಅದನ್ನ ಮಾಡಿರ್ಲಿಲ್ಲ, ನಾನು ನೋಡ್ತೇನೆ ನಾನು PDF ಮಾಡ್ಲಿಕ್ಕೆ. ಯಾವಾಗ ಎಲ್ಲೆಲ್ಲಿ ಏನೇನ್ ಉಚ್ಚಾರಣೆ ಬರುತ್ತಂತ ಸ್ವಲ್ಪ ನಿಮ್ಗೆ ಅರಿವಿರೋ ಮಟ್ಟಿಗೆ ವ್ಯಾಕರಣ ಹಾಗೆ ನೋಡಿದ್ರೆ ತುಂಬಾ ದೊಡ್ಡದು. ಆದ್ರೆ ನಿಮ್ಗೆ ಅರಿವಿನ ಮಟ್ಟಿಗೆ ಇರುವಂತ ವ್ಯಾಕರಣ ನಾನೀಗ 700 ಶ್ಲೋಕಗಳನ್ನ ಹೇಳ್ಕೊಡುವಾಗ ಏನೆಲ್ಲ ನಿಮ್ಗೆ
ಬೇಕು ಅಂತ ವ್ಯಾಕರಣ ಇದೆಯೋ ಅದನ್ನ ಹೇಳ್ಕೊಟ್ಟಿದ್ದೇನೆ. ಅದನ್ನ ನಾನು ಮತ್ತೆ ನಿಮ್ಗೆ ವ್ಯಾಕರಣ ಮಾತ್ರ ತಿಳಿಸ್ಕೊಡ್ತೇನೆ ಕೊನೆ ದಿನ. ಸೊ ಎಲ್ರು ಇರ್ತೀರಾ ಅಂತ ಅನ್ಕೊಳ್ತೇನೆ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಇಲ್ಲಿವರೆಗೂ ಕೂಡ ಎಲ್ರು ಬಿಗಿನಿಂಗ್ ಇಂದ ಹಿಡಿದು ಎಂಡ್ ವರ್ಗೂ ಇದ್ದೀರಾ. ತುಂಬಾನೇ ಸಹಕರಿಸಿದ್ದೀರಾ. ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಎಲ್ರು ಚೆನ್ನಾಗಿ. ಮತ್ತೆ ಇದಕ್ಕೆ ಅಭ್ಯಾಸ ಬೇಕು. ಅಭ್ಯಾಸದಿಂದಾನೇ ಉಚ್ಚಾರಣೆ ಸಾಧ್ಯ. ಪ್ರಾಕ್ಟೀಸ್ ಆಗಿಲ್ಲ ಮಾತಾಜಿ. ಕ್ಲಾಸ್ ಅಲ್ಲಿ ಏನ್ ಮಾಡ್ತಿದ್ದೇನೆ ಅದನ್ನೇ ಆಗ್ತಾ ಐತಿ. ನನಗೆ ಒಂದ್ ಸ್ವಲ್ಪ ಬಿಜಿ ಇರೋದ್ರಿಂದ ಕ್ಲಾಸ್ ಅಲ್ಲಿ ಏನ್ ಮಾಡ್ತಾ ಇದೀನಿ ಅದಷ್ಟೇ ಮಾಡ್ತಾ ಇದೀನಿ. ಪ್ರಾಕ್ಟೀಸ್ ಅಂತೂ ಮಾಡ್ತಾ ಇಲ್ಲ ನಾನು, ಸ್ವಲ್ಪ ಹರೇ ಬಿಜಿ ಕೃಷ್ಣ. ಇರೋದು. ಹರೇ ಕೃಷ್ಣ. ಸರಿ, ನಾಳೆಗೆ ಮಾತಾಡೋಣ ಮಾತಾಜಿ. ಈಗ ಸಮಯ ಆಗಿದೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ